ಮಂಗಳೂರು ಕುದುರೆಮುಖ ಕಡೆಯಿಂದ ತೆರಳುವ ಪುಲ್ಕೇರಿ ಎಂಬಲ್ಲಿ ಹಲವು ವರ್ಷಗಳಿಂದ ಸಣ್ಣದಾದ ವೃತ್ತ ಹೊಂದಿತ್ತು. ರಸ್ತೆಯನ್ನ ಅಗಲೀಕರಣ ಮಾಡುವ ಉದ್ದೇಶದಿಂದ ವೃತ್ತ ಮತ್ತು ಹೈಮಾಸ್ಕ್ ದೀಪ ಹಾಗೂ ಮಾರ್ಗಸೂಚಿಯನ್ನ ತೆಗೆದುಹಾಕಲಾಗಿತ್ತು. ವೃತ್ತ ನಿರ್ಮಿಸಲೆಂದೇ ಕೆಂಪು ಕಲ್ಲುಗಳನ್ನು ತಂದು ಹಾಕಲಾಗಿದ್ದು ವೃತ್ತ ನಿರ್ಮಾಣಗೊಳ್ಳಲೇ ಇಲ್ಲ. ಇದಕ್ಕೆ ಸಂಬಂಧಪಟ್ಟವರು ಕೂಡಲೇ ವೃತ್ತ ನಿರ್ಮಿಸಿಕೊಡಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಕಳೆದ ಹಲವಾರು ವರ್ಷಗಳ ಹಿಂದೆ ರಸ್ತೆಯನ್ನ ಅಗಲೀಕರಣ ಮಾಡಲು ಇಲಾಖೆ ಮುಂದಾಗಿತ್ತು. ಅದಕ್ಕಾಗಿ ವೃತ್ತ, ಹೈಮಾಸ್ಕ್ ದೀಪ ಹಾಗೂ ಮಾರ್ಗಸೂಚಿಯನ್ನ ಕಾಮಗಾರಿಯ ವೇಳೆ ತೆಗೆದುಹಾಕಲಾಗಿತ್ತು. ಆದರೆ ಇದೀಗ ಕಾಮಗಾರಿ ನಡೆದು ಅದೆಷ್ಟೇ ವರ್ಷಗಳು ಕಳೆದಿವೆ, ಇನ್ನೂ ಕೂಡ ವೃತ್ತ ನಿರ್ಮಾಣಗೊಂಡಿಲ್ಲ. ಹೈಮಾಸ್ಕ್ ದೀಪ ಅಳವಡಿಸಿಲ್ಲ. ಮಾತ್ರವಲ್ಲದೆ ಮಾರ್ಗಸೂಚಿಯ ನಾಮಫಲಕವೂ ಇಲ್ಲದಾಗಿದೆ. ವೃತ್ತ ನಿರ್ಮಿಸಲೆಂದೇ ತಂದು ಹಾಕಿದ ಕಲ್ಲುಗಳು ರಸ್ತೆಯ ಮಧ್ಯದಲ್ಲಿ ಇದ್ದು ಅಪಘಾತಗಳು ಸಂಭವಿಸುತ್ತಿವೆ. ಈ ಬಗ್ಗೆ ಸ್ಥಳೀಯರು ಪುರಸಭೆ, ಲೋಕೋಪಯೋಗಿ ಇಲಾಖೆ ಹಾಗೂ ಶಾಸಕರ ಗಮನಕ್ಕೂ ತಂದರೂ ಸ್ಪಂದಿಸಿಲ್ಲ. ಈ ಸಮಸ್ಯೆಯ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕಾಗಿದೆ. ಸಾಧಾರಣ 1.5 ವರ್ಷಗಳಿಂದ ಕಾಮಗಾರಿ ನಿಂತಿದೆ. ಅದು ಯಾವ ಕಾರಣಕ್ಕಾಗಿ ನಿಂತಿದೆ ಅಂತ ಗೊತ್ತಿಲ್ಲ. ಎಲ್ಲ ಕೆಲಸಗಳು ಇಲ್ಲಿರುವ ಕಕ್ಕಲು ಎಲ್ಲ ಅರ್ಧದಲ್ಲಿ ನಿಂತಿದೆ. ಅಲ್ಲಿಯೂ ಕಡೆ ಹಾಗೆ. ಇದರಿಂದ ಭಾಳಷ್ಟು ಅಪಘಾತ ಆಗ್ತಾ ಉಂಟು. ಇದರಿಂದ ನಮಗೆ ತುಂಬ ತೊಂದರೆ ಆಗ್ತಾ ಉಂಟು. ಇಲ್ಲಿ ನಮಗೆ ಸ್ಥಳೀಯರಿಗೆ ಈ ಅಪಘಾತದಲ್ಲಿ ಬಿದ್ದವರನ್ನು ಉಪಚರಿಸಿ ಅವರಿಗೆ ಆಸ್ಪತ್ರೆಗೆ ಹಾಕುವುದೇ ಕೆಲಸ ಆಗಿದೆ.